सर्वविघ्नोपशान्तये शिवगिरिशिखराग्रे पद्मासनस्थं वरदमभयहस्तं पापविध्वंसपादं सृजननिकरसेव्यं चारुकारुण्यनेत्रं कलिकलुषविनाशं नौमि नारायणाख्यं नौमि नारायणाख्यम्। ಅಧ್ಯಕ್ಷರಾದಂತಹ ಸಹಕಾರ ರತ್ನ ಮಹಾಮಂಡಲ ನಿಯಮಿತ ಬೆಂಗಳೂರು ಇದರ ಹಾಗಾಗಿ ನಾನು ಮಹಾಮಂಡಲದ ಅಧ್ಯಕ್ಷರು ಹಾಗೂ ಎಲ್ಲ ನಿರ್ದೇಶಕರುಗಳು ಕೂಡ ಆಭಾರಿಯಾಗಿದ್ದೇನೆ ಅಂತ ಹೇಳ್ತಾ ಇಂದಿನ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಲಿರುವಂತಹ ಕರ್ನಾಟಕ ರಾಜ್ಯ ಪತ್ತಿನ ಸಹಕಾರ ಸಂಘಗಳ ಮಹಾಮಂಡಲ ಇದರ ನಿರ್ದೇಶಕರು ನಮ್ಮೆಲ್ಲರ ಆತ್ಮೀಯರಾಗಿರುವಂತಹ ಕೆ ಮಹೇಂದ್ರ ಪ್ರಸಾದ್ ಗೌಡ ಇವರನ್ನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾಗಿರುವಂತಹ ಶ್ರೀ ಪರಮೇಶ್ವರ ಪೂಜಾರಿ ಇವರು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ಅವರು ಉಪಾಧ್ಯಕ್ಷ ನಮ್ಮ ಸಂಘದ ಮಹಾಮಂಡಲದ ಉಪಾಧ್ಯಕ್ಷರು. ಇವರಿಗೆ ಸಸ್ಯವನ್ನು ನೀಡುವ ಮೂಲಕ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಬೇಕಾಗಿರುವಂತಹ ಶ್ರೀಮತಿ ಲಲಿತಾಜಿ ದೇಗೌಡ ಅವರು ಅನ್ಯ ಕಾರ್ಯ ನಿಮಿತ್ತ ಇಂದು ಮೈಸೂರಿನ ಬರಲಾಗಲಿಲ್ಲ. ಆದರೂ ಕೂಡ ಈ ಕಾರ್ಯಕ್ರಮಕ್ಕೆ ಶುಭ ಕೋರಿದ್ದಾರೆ. ಅವರನ್ನು ಕೂಡ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಘದ ಹಾಗೆ ನಮ್ಮ ಇಂದಿನ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲು ನಮ್ಮ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರು ಆಗಮಿಸಬೇಕಿತ್ತು. ಅವರು ತಡವಾಗಿ ಆಗಮಿಸ್ತೇನೆ ಅಂತ ಹೇಳಿರೋದ್ರಿಂದ ಈಗಾಗಲೇ ಎಲ್ಲ ಸಹಕಾರಿಗಳು ಬಂದು ಕೂಡಿದ್ದೀರಾ. ನಿಮಗೆ ಈ ಕಾರ್ಯಕ್ರಮ ತರಬೇತಿ ಕ್ಲಪ್ತ ಸಮಯದಲ್ಲಿ ಜರುಗಬೇಕು ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೇವೆ. ಹಾಗಾಗಿ ಇಂದಿನ ಈ ಕಾರ್ಯಕ್ರಮವನ್ನು ಉದ್ಘಾಟಿಸುವ ಭಾಗ್ಯ, ಯಾಕೆಂದರೆ ನೀವು ತಿಳ್ಕೊಳ್ಳೋದಿರ್ಬೋದು, ಸಹಕಾರಿ ಸಂಘಗಳಲ್ಲಿ ಕಾನೂನು ಹೇಳಿದ್ರೆ ಮುಖ್ಯ ಭಾಗ. ಈ ಕಾನೂನು ಕೋಶವನ್ನು ನಿಭಾಯಿಸುವವರು ರಾಜ್ಯದ ಸಹಕಾರ ಇಲಾಖೆಯಲ್ಲಿ ಮುಖ್ಯ ಸ್ಥಾನವನ್ನಾಗಿಸುವವರು ನಮ್ಮ ಮಿತ್ರರು ಆಗಿರುವಂತಹ ಸಹಕಾರ ಸಂಘಗಳ ಜಂಟಿ ನಿಬಂಧಕರಾಗಿರುವಂತಹ ಶ್ರೀ ಪ್ರಕಾಶ್ ರಾವ್ ಇವರು ಅವರನ್ನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾಗಿರುವಂತಹ ಶ್ರೀ ರಮನಾಥ್ ಸನಿಲ್ ಇವರು ಸಸಿಯನ್ನು ನೀಡುವ ಮೂಲಕ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ನಮಗೆ ಉಪನ್ಯಾಸ ನೀಡಲು ಸಹಕಾರ ಸಂಘಗಳಲ್ಲಿ ಲೆಕ್ಕಪತ್ರಗಳು ಯಾವ ರೀತಿ ಇರಬೇಕು, ವರ್ಷದ ಕೊನೆಯಲ್ಲಿ ನಾವು ನೋಡುವಂಥದ್ದು ಆಡಿಟ್. ಈ ಆಡಿಟ್ ಆದ ಕೂಡಲೇ ನಾವು ರಿಪೋರ್ಟ್ ಅನ್ನು ಕೊಡುವಂಥದ್ದು ಆಡಿಟ್ ಇಲಾಖೆಗೆ. ಇಂದು ನಮ್ಮೊಂದಿಗೆ ಲೆಕ್ಕಪತ್ರಗಳ ಯಾವ ರೀತಿಯಲ್ಲಿ ಇರಬೇಕು ಹಾಗೂ ಆಡಿಟ್ ಯಾವ ರೀತಿ ನಿರ್ವಹಿಸಬೇಕು ಎನ್ನುವ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಬಂದಿದ್ದಾರೆ ನಮ್ಮ ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಇಲಾಖೆಯ ಉಪನಿರ್ದೇಶಕರಾಗಿರುವಂತಹ ಶ್ರೀ ಬಾಲಸುಬ್ರಹ್ಮಣ್ಯ KS ಇವರು. ಅವರನ್ನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾಗಿರುವಂತಹ ಶ್ರೀ ಸೀತಾರಾಮ್ ಎನ್ ಸರ್ ಇವರು ಸಸಿಯನ್ನು ನೀಡುವ ಮೂಲಕ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವವರು ನನ್ನ ಮಿತ್ರರು, ವಿಶ್ವಕರ್ಮ ಬ್ಯಾಂಕ್ನ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ಪಟ್ಟಣ ಸಹಕಾರ ಬ್ಯಾಂಕ್ಗಳ ಮಹಾಮಂಡಲದ ನಿರ್ದೇಶಕರಾಗಿರುವಂತಹ ಹರೀಶ್ ಆಚಾರ್ಯ ಇವರು. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಬ್ರಹ್ಮಶ್ರೀ ನಾರಾಯಣ ಗುರು ಆತ್ಮ ಪತ್ರಿಕೆಯ ಸಂಪಾದಕರಾಗಿರುವಂತಹ ಶ್ರೀ ವಾಮನ್ ಸರ್ ಇವರು ಸಸಿಯನ್ನು ನೀಡುವ ಮೂಲಕ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ನಮಗೆಲ್ಲ ತಿಳಿದಿರುವ ಹಾಗೆ ಸಹಕಾರ ಇಲಾಖೆಯಲ್ಲಿ ತನ್ನ ಸೇವೆಯನ್ನು ನಿರ್ವಹಿಸಿ ಉಪನಿಬಂಧಕರಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಹಾಗೂ ವಿವಿಧ ಜಿಲ್ಲೆಗಳಲ್ಲಿ ತನ್ನ ಸೇವೆ ನೀಡಿ ಇದೀಗ ನಿವೃತ್ತ ಜೀವನ ನಡೆಸಿರುವಂಥ ಚಂದ್ರಶೇಖರ್ ಸುವರ್ಣ ಇವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರು ಮಾಜಿ ಯೋಧರು ಕೂಡ. ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾಗಿರುವಂತಹ ಆನಂದ್ ಎಸ್ ಕೊಂಡಣ್ಣ ಸರ್ ಇವರು ಸಸಿಯನ್ನು ನೀಡುವ ಮೂಲಕ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಸಹಕಾರ ಸಂಘಗಳಲ್ಲಿ ತಂತ್ರಜ್ಞಾನದ ಬಳಕೆಯ ಬಗ್ಗೆ ಹಾಗೂ ಸಮಾರೋಪ ಒಂದು ಕಾರ್ಯಕ್ರಮದ ಕನ್ಕ್ಲೂಷನ್ ಇರ್ಬೋದು. ಈ ಒಂದು ಕಾರ್ಯಕ್ರಮದ ಅದನ್ನು ನಿರ್ವಹಿಸಲು ಬಂದಿದ್ದಾರೆ ಆಟೋಮೇಷನ್ ಕ್ಲೌಡ್ ಸೊಲ್ಯೂಷನ್ಸ್ ಇದರ MD ಆಗಿರುವಂತಹ ಜಗದೀಶ್ ರಾಮ್ ಅವರು. ಅವರನ್ನು ಕೂಡ ನಿಮ್ಮೆಲ್ಲ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾಗಿರುವಂತಹ ಚಂದ್ರಹಾಸ್ ಮರುಡಿ ಸರ್ ಇವರು ಸಸಿಯನ್ನು ಕೊಡುವ ಮೂಲಕ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇಂದಿನ ಈ ಕಾರ್ಯಕ್ರಮ ಆಯೋಜಿಸಬೇಕಾದ್ರೆ ಕಳೆದ 15 ದಿವಸಗಳಿಂದ ಅವಿರತ ಶ್ರಮದೊಂದಿಗೆ ಈ ಒಂದು ಕಾರ್ಯಕ್ರಮದ ಎಲ್ಲ ರೀತಿಯ ಅಚ್ಚುಕಟ್ಟಾಗಲಿಕ್ಕೆ ಸಹಕಾರ ನೀಡುವವರು ಕರ್ನಾಟಕ ರಾಜ್ಯ ಪತ್ತಿನ ಸಹಕಾರ ಮಂಡಳದ CO. ನಿಮಗೆಲ್ಲರಿಗೂ ಗೊತ್ತಿದೆ, CO ಆಗಿರುವವರಿಗೆ ಹೆಚ್ಚಿನ ಜನ ಇದ್ದೀರಾ, ಎಷ್ಟು ಜವಾಬ್ದಾರಿ ಇದೆ ಅದನ್ನೆಲ್ಲ ನಿಭಾಯಿಸಿ ಬೆಂಗಳೂರಿನಿಂದ ಇಲ್ಲಿ ಬಂದು ನಮ್ಮೊಂದಿಗೆ ಜೋಡಿಸಿದ್ದಾರೆ ಶ್ರೀಮತಿ ಆಶಾಲತಾ ಮೇಡಮ್ ಅವರು. ಅವರನ್ನು ಕೂಡ ನಮ್ಮೆಲ್ಲ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆಗಿರುವಂತಹ ಶ್ರೀಮತಿ ಸೌಮ್ಯ ವಿಜಯ್ ಮೇಡಮ್ ಇವರು ಸಸಿಯನ್ನು ನೀಡುವ ಮೂಲಕ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತ ನಮ್ಮ ಆತ್ಮೀಯ ಆತ್ಮಶಕ್ತಿ ಸಹಕಾರ ಸಂಘದ ಉಪಾಧ್ಯಕ್ಷರಾದ ನೇಮಿರಾಜ್ ಪಿ ಇವರು. ಅವರನ್ನು ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾಗಿರುವಂತಹ ಶ್ರೀ ದಿವಾಕರ್ BP ಸರ್ ಇವರು ಸಸಿಯನ್ನು ನೀಡುವ ಮೂಲಕ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯದ ಮೈಸೂರು ವಿಭಾಗದ ಹಲವಾರು ಸಹಕಾರಿಗಳು ದೂರದೂರಿಂದ ಬಂದಿದ್ದಾರೆ. ಮುಖ್ಯವಾಗಿ ನಾನು ಈಗಾಗಲೇ ತುಂಬ ಜನರನ್ನು ಭೇಟಿಯಾದೆ. ಮೈಸೂರಿನಿಂದ ಬಂದಿದ್ದಾರೆ, ಹಾಗೆ ಚಾಮರಾಜನಗರದಿಂದ ಬಂದಿದ್ದಾರೆ, ಮಂಡ್ಯದಿಂದ ಬಂದಿದ್ದೀರಾ, ಹಾಗೆ ಚಿಕ್ಕಮಗಳೂರು, ಮಡಿಕೇರಿಯಿಂದ ಬಂದಂಥ ಎಲ್ಲ ಸಹಕಾರಿ ಮಿತ್ರರಿದ್ದೀರಾ. ನಿಮ್ಮೆಲ್ಲರನ್ನು ಕೂಡ ಸ್ವಾಗತಿಸ್ತೇನೆ. ಹಾಗೆ ನಾವು ಆತಿಥೇಯ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯವರು, ಈ ಜಿಲ್ಲೆಯವರು ಕೂಡ ನಿಮ್ಮ ಸ್ವಾಗತ ಬಂದಂಥ ಎಲ್ಲ ಸಹಕಾರಿಗಳನ್ನು ಒಂದೇ ಮಾತಿನಲ್ಲಿ ಸ್ವಾಗತಿಸುತ್ತಾ ಬಂದಿರುವಂಥ ಮಾಧ್ಯಮ ಮಿತ್ರರು ಹಾಗೂ ಎಲ್ಲ ಸಹಕಾರಿ ದೇಶಿಗಳನ್ನು ಒಂದೇ ಮಾತಿನಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇನ್ನೊಂದು ಮುಖ್ಯವಾದ ವಿಚಾರ ಏನಂತ ಹೇಳಿದ್ರೆ, ಈ ಒಂದು ಕಾರ್ಯಕ್ರಮ ಆಯೋಜಿಸುವಾಗ ನಾವು ಒಂದು ವಿಶೇಷವಾದ, ಯಾಕಂತ ಹೇಳಿದ್ರೆ ನಾವು ಆತಿಥ್ಯ ತಗೊಂಡಾಗಲೇ ತೀರ್ಮಾನಿಸಿದ್ದೇವೆ, ಇಂದು ಬೆಳಿಗ್ಗೆಯಿಂದ ಸಂಜೆ ತನಕ ಈ ನಮ್ಮಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಕರಾವಳಿ ಜಿಲ್ಲೆಯಲ್ಲಿ ಆಗುವಂಥ 8 ತಿಂಗಳ ವಿಶೇಷ ಅಡುಗೆಯನ್ನು ಕೂಡ ಇಂದು ನೀವು ಸವಿಲಿಕ್ಕಿದ್ದೀರಾ. ಎಲ್ಲರೂ ಕೂಡ ಕಾರ್ಯಕ್ರಮದ ಅಂತ್ಯದವರೆಗೆ ನಿಂತು ಈ ಒಂದು ನಮ್ಮೊಟ್ಟಿಗೆ ಕಾರ್ಯಕ್ರಮದ ವಿಶೇಷತೆಯನ್ನು ಗಮನಿಸಬೇಕು ಅಂತ ಕೇಳ್ತಾ ಎಲ್ಲರಿಗೂ ಕೂಡ ಆತ್ಮೀಯವಾಗಿ ನಾನು ವಂದಿಸುತ್ತಾ ಈ ಸ್ವಾಗತ ಭಾಷಣ ಮುಗಿಸಿದ್ದೇನೆ. ವಂದನೆಗಳು. ಅದೇ ರೀತಿ ನಮ್ಮ ಸಂಘದ ಎಲ್ಲ ನಿರ್ದೇಶಕರಿಗೂ ಅದೇ ರೀತಿ ಸಲಹಾ ಸಮಿತಿ ಕ್ರಮ ದೀಪವನ್ನು ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಬಂದಿರುವಂತಹ ಅತಿಥಿಗಳಲ್ಲಿ ಕೇಳಿಕೊಳ್ತಾ ಇದ್ದೇನೆ. Shubham Kurut Mangal Yanam
ಈ ದಿನ ಈ ವೇದಿಕೆ 2 ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಗಿದೆ. ಚಿತ್ತರಂಜನ್ ಅವರು ಮೊದಲ ಕಾರ್ಯಕ್ರಮದ ಬಗ್ಗೆ ನಮಗೆ ಸ್ಪಷ್ಟವಾಗಿ ಹೇಳಿರಲಿಲ್ಲ. ನಾವು ನಮ್ಮ ಪತ್ತಿನ ಸಹಕಾರ ಸಂಘಗಳ ಕಾರ್ಯಕ್ರಮ ಇದೆ ಅಂತ ನಾವು ಒಂದು ಡಯಾಸಲ್ಲಿ ಕೂತಿದ್ದಾಯಿತು, ಸಂತೋಷ ಆಯಿತು. ಮತ್ತು ಚಿತ್ತರಂಜನ್ ಬುಳ್ಳಾರ್ ಅವ್ರಿಗೆ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ವನ ಮಹೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮನ್ನು ಸಹ ಇನ್ವಾಲ್ವ್ ಮಾಡಿಕೊಂಡಿದ್ದಕ್ಕೆ. ಕರ್ನಾಟಕ ರಾಜ್ಯ ಸಹಕಾರ ಪತ್ತಿನ ಸಂಘಗಳ ಮಹಾಮಂಡಳದ ವತಿಯಿಂದ ಈ ದಿನ ಮೈಸೂರು ವಿಭಾಗದ 8 ಜಿಲ್ಲೆಗಳ ಪತ್ತಿನ ಸಹಕಾರ ಸಂಘಗಳ ಸಿಬ್ಬಂದಿಗಳಿಗೆ 1 ದಿನದ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ನಮಗೆಲ್ರಿಗೂ ಗೊತ್ತಿದೆ, ನಾವು ಈ ಇಲಾಖೆಗೆ ಸೇರಿದಾಗ ಏನು ದೇಶದಲ್ಲಿ ಕೋಆಪರೇಷನ್ನಲ್ಲಿ ಯಾವ ರಾಜ್ಯಗಳು ಮುಂಚೂಣಿಯಲ್ಲಿ ಇದ್ದಾವೆ ಅನ್ನೋದನ್ನು ನಾವು ಚರ್ಚೆ ಮಾಡ್ತಾ ಇದ್ವಿ. ಆವಾಗ ನಾವು 3ನೇ ಸ್ಥಾನದಲ್ಲಿದ್ವಿ. ಕರ್ನಾಟಕ ರಾಜ್ಯ 3ನೇ ಸ್ಥಾನದಲ್ಲಿದ್ದೀವಿ. ಮೊದಲು ಗುಜರಾತ್, ಮಹಾರಾಷ್ಟ್ರ ಇವು ರಾಜ್ಯಗಳು ಫಸ್ಟ್ ಪ್ಲೇಸನ್ನು ಆಕ್ಯುಪೈ ಮಾಡ್ಕೊತಾ ಇದ್ದವು. ಈಗ ಹಾಗಾಗಿಲ್ಲ. ಈಗ ನಮ್ಮ ರಾಜ್ಯ ಮುಂಚೂಣಿಗೆ ಬಂದಿದೆ. ನಮ್ಮ ರಾಜ್ಯದ ಕೋಆಪರೇಟಿವ್ ಸಿಸ್ಟಮ್ ಏನಿದೆಯಲ್ಲ ಗಟ್ಟಿಯಾಗಿದೆ. ನಾವು ಈಗ ಒಂದು 2 ತಿಂಗಳ ಹಿಂದೆ ಅಮಿತ್ ಶಾ ಅವರು ಆಯೋಜಿಸಿದಂಥ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ವಿ. ನಿಮಗೆಲ್ಲ ಗೊತ್ತಿದೆಯಲ್ಲ, ಹೊಸ ಸಹಕಾರ ಇಲಾಖೆ ದೇಶ ಮಟ್ಟದಲ್ಲಿ ರಚನೆಯಾಗಿದೆ. ಅದರ ಮಂತ್ರಿಗಳು ಸನ್ಮಾನ್ಯ ಶ್ರೀ ಅಮಿತ್ ಶಾ ಅವರೇ ಆಗಿದ್ದಾರೆ. ಮತ್ತು ವಿಶೇಷವಾದಂತಹ ಒತ್ತನ್ನು, ವಿಶೇಷವಾದಂತಹ ಪ್ರಾಮುಖ್ಯತೆಯನ್ನು ಈ ಸಹಕಾರಿ ವ್ಯವಸ್ಥೆ ಕೊಡ್ತಾ ಇದ್ದಾರೆ. ಅದರ ಹಿನ್ನೆಲೆಯಲ್ಲಿ ಹೊಸ ಸಹಕಾರಿ ನೀತಿಯನ್ನು ರೂಪಿಸೋದ್ರ ಬಗ್ಗೆ ಕಾರ್ಯಾಗಾರ ನಡೆಸ್ತಾ ಇದ್ದಾರೆ. ಸತತವಾಗಿ ಕಾರ್ಯಾಗಾರಗಳು ನಡೆಸ್ತಾ ಇದ್ದಾರೆ. ಅಂಥ ಒಂದು ಕಾರ್ಯಾಗಾರದಲ್ಲಿ ನಾವು ಸಹ ಭಾಗಿಯಾಗಿದ್ವಿ. ಅಲ್ಲಿ ಎಷ್ಟು ಕರ್ನಾಟಕ ರಾಜ್ಯಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ ಅಂದರೆ, ಬಹಳಷ್ಟು ವಿಚಾರಗಳು, ಬಹಳಷ್ಟು ವಿವಿಧ ರೀತಿಯ ಸಹಕಾರ ಸಂಘಗಳು ಈ ಕರ್ನಾಟಕ ರಾಜ್ಯದಲ್ಲಿ ಬೆಳೆದು ಬಂದಿದ್ದಾವೆ. ಹಾಗಾಗಿ ನಿಮ್ಮ ಕಾಂಟ್ರಿಬ್ಯೂಷನ್ ಜಾಸ್ತಿ ಬೇಕು, ಇನ್ವಾಲ್ವ್ ಆಗಿ ಇದರಲ್ಲಿ ಹೆಚ್ಚೆಚ್ಚು ವಿಚಾರಗಳನ್ನ ನಮಗೆ ಕೊಡಿ ಅನ್ನುವಂಥ ಒಂದು ಅಭಿಪ್ರಾಯ. 1 ರಾಜ್ಯ ಅಲ್ಲ, 2 ರಾಜ್ಯ, ದೇಶದಲ್ಲೇ ಈ ರೀತಿ ಇದೆ. ಅದು ಏನು ತೋರಿಸುತ್ತೆ? ನಮ್ಮ ರಾಜ್ಯದಲ್ಲಿ ಸಹಕಾರಿ ವ್ಯವಸ್ಥೆ, ಬೇರೆ ಹಣಕಾಸು ವ್ಯವಸ್ಥೆ ಏನಿದೆ, ಬ್ಯಾಂಕ್ಗಳು, ಬೇರೆ ಬೇರೆ ಬ್ಯಾಂಕ್ಗಳು, ವ್ಯಕ್ತಿಗತವಾಗಿ ನಡೆಸುವಂಥ ಫೈನಾನ್ಸ್ಗಳು, ಇವುಗಳು ಎಲ್ಲರಿಗೂ ಸಮನಾಗಿ ನಾವು ಸಹ ಸಾಕ್ತಾ ಇದ್ದೀವಿ. ಅವ್ರಿಗಿಂತ ಹೆಚ್ಚು ಒತ್ತನ್ನು ಕೊಟ್ಟು ಅದರಲ್ಲೂ ಕೆಳವರ್ಗದ ಜನಗಳಿಗೆ, ಮಧ್ಯಮ ವರ್ಗದ ಜನಗಳಿಗೆ ಸಾಲದ ವ್ಯವಸ್ಥೆಯನ್ನು ಮಾಡಿಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಅನ್ನೋದು ಎಲ್ರಿಗೂ ಗೊತ್ತಿದೆ. ಇದು ದೇಶದ ಎಲ್ಲ ರಾಜ್ಯಗಳಿಗೂ ಕರ್ನಾಟಕ ರಾಜ್ಯದಲ್ಲಿ ಈ ಸಹಕಾರಿ ವ್ಯವಸ್ಥೆ ಮುಂಚೂಣಿನಲ್ಲಿ ಇದೆ ಅನ್ನೋದು ಗೊತ್ತಿದೆ. ಈ ಪತ್ತಿನ ವ್ಯವಸ್ಥೆಗಳು ಹೇಗಿದೆ? ನಾವು ಕೋಆಪರೇಟಿವ್ ಬ್ಯಾಂಕ್ ಆದರೆ RBI ನಿಯಂತ್ರಣಕ್ಕೆ ಬರ್ತೀವಿ. RBIನವರು ಆಗಾಗ್ಗೆ ನಮ್ಮನ್ನು ಕೇಳ್ತಾರೆ, ಇದು ಯಾಕೆ ತಪ್ಪು, ಇದು ಯಾಕೆ ಸರಿ ಅಂತ ಕೇಳ್ತಾರೆ. ಬಟ್ ಪತ್ತಿನ ವ್ಯವಸ್ಥೆನಲ್ಲಿ ಇಲ್ಲ ಆ ರೀತಿ. ಪತ್ತಿನ ವ್ಯವಸ್ಥೆನಲ್ಲಿ RBI ಬಂದು ಕೇಳೋದಿಲ್ಲ. ನಿಮಗೆ ಕೇಳಿದ್ರೆ ಯಾರು ಕೇಳಬೇಕು? ಇಲ್ಲ ಲೆಕ್ಕ ಪರಿಶೋಧನಾ ಇಲಾಖೆಯವ್ರು ಕೇಳಬೇಕು, ಇಲ್ಲ ನಮ್ಮ ಆಡಳಿತ ಇಲಾಖೆಯವ್ರು ಕೇಳಬೇಕು. ಸೊ ಇತ್ತೀಚೆಗೆ ಇದರ ಪರಿಣಾಮ ಏನಾಗಿದೆ ಅಂದರೆ, ಈ ಸತತವಾದಂತಹ ಪರಿವೀಕ್ಷಣೆಗಳು, ಇಲಾಖೆಯ ಲೆಕ್ಕ ಪರಿಶೋಧನೆ ಇಲ್ಲದ ಕಾರಣ ಹಲವಾರು ಸಹಕಾರ ಸಂಘಗಳು ದಾರಿ ತಪ್ಪಿರುವಂಥದ್ದು ನಾವು ಈಗ ಕಣ್ಣಾರೆ ನೋಡ್ತಾ ಇದ್ದೀವಿ. ಅದರಲ್ಲೂ ಪತ್ತಿನ ಸಹಕಾರ ಸಂಘಗಳು ಮತ್ತು ವಿದ್ಯೋದಯ ಸಹಕಾರ ಸಂಘಗಳು. ಇದು ಒಂದು ಕಾರಣ. ಎರಡನೇದು ಏನಾಗ್ತಾ ಇದೆ, ಕಾಂಪಿಟೇಟಿವ್ ವರ್ಲ್ಡಲ್ಲಿ, ಕಾಂಪಿಟೇಟಿವ್ ವರ್ಲ್ಡ್ ಅಂದ್ರೇನು? ಯಾರೂ ಸಹ ಈಗ ಪೇಪರ್ ತೊಗೊಂಡು ಕೂತ್ಕೊಳ್ಳಲ್ಲ, ಯಾರೂ ಲೆಡ್ಜರ್ ತೊಗೊಂಡು ಬರೆಯೋಲ್ಲ. ಈಗ ಸಂಪೂರ್ಣವಾಗಿ ಸಾಫ್ಟ್ವೇರ್ ಸಿಸ್ಟಮಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ನಾವು. ಹೀಗಿದ್ರೂ ಸಹ ಹಲವಾರು ಸಹಕಾರ ಸಂಘಗಳು, ಅದರಲ್ಲೂ ನಾನು ಮಂಗಳೂರು, ಉಡುಪಿ ಬಗ್ಗೆ ಹೇಳಲ್ಲ, ಬೇರೆ ಜಿಲ್ಲೆಗಳಲ್ಲಿ ನಾನು ನೋಡಿರುವಂಥ, ನಾನು ಮೈಸೂರು ಜಾಯಿಂಟ್ ರಿಜಿಸ್ಟ್ರಾರ್ ಆಗಿ ಕೆಲಸ ಮಾಡೋ ಸಂದರ್ಭದಲ್ಲಿ ನಾನು ನೋಡಿದ್ದೀನಿ. ಅದು ನಮ್ಮ ಓಲ್ಡ್ ಮೈಸೂರಲ್ಲಿ, ಚಾಮರಾಜನಗರ, ಮೈಸೂರು, ಮಂಡ್ಯ, ಕೊಡಗು ಸ್ವಲ್ಪ ಪರವಾಗಿಲ್ಲ, ಈ ಹಾಸನ, ಚಿಕ್ಕಮಗಳೂರು, ಈ ಜಿಲ್ಲೆಗಳಲ್ಲಿ ಇನ್ನೂ ಸಹ ಹಳೆ ಮೆಥಡಲ್ಲೇ ಲೆಕ್ಕ ಪುಸ್ತಕಗಳನ್ನ, ಲೆಡ್ಜರ್ಗಳನ್ನ ಓಪನ್ ಮಾಡಿಕೊಂಡು, ಸಮಯ ವೇಸ್ಟ್ ಮಾಡಿಕೊಂಡು, ಎನರ್ಜಿ ವೇಸ್ಟ್ ಮಾಡ್ಕೊಂಡು ಬರೆಯೋದನ್ನು ಮಾಡ್ತಾ ಇದ್ದೀವಿ. ನೀವು ಸಿಬ್ಬಂದಿಗಳಾಗಿರೋದ್ರಿಂದ ನಾನು ಈ ಮಾತನ್ನು ನೇರವಾಗಿ ಹೇಳ್ತಾ ಇದ್ದೀನಿ. ಸಿಬ್ಬಂದಿಗಳು ನೀವೇ ಬದಲಾಗಿ ಯಾವ ರೀತಿ ಡಿಮಾಂಡ್ ಮಾಡಬೇಕು ಅಂದರೆ, ಆಡಳಿತ ನಿರ್ವಹಣೆ ಮಾಡುವಂಥ ಆ ಸಂಘದ ಆಳ್ಮಂಡಿಗೆ ನೀವು ಡಿಮಾಂಡ್ ಮಾಡಬೇಕು. ಇಲ್ಲ ಇದು ಪುರಾತನ ವ್ಯವಸ್ಥೆ, ಇದು ಬಿಡೋಣ, ನಾವು ಹೊಸ ವ್ಯವಸ್ಥೆನಲ್ಲಿ ನಾವು ಕೆಲಸ ಮಾಡೋಣ, ಸಂಪೂರ್ಣ ಕಂಪ್ಯೂಟರೈಸೇಷನ್ ಮಾಡೋಣ, ಸಾಫ್ಟ್ವೇರ್ ತರೋಣ,
ಅದರಿಂದ ಏನಾಗುತ್ತೆ, ನೀವು ಮಾಡೋ ಕೆಲಸದಲ್ಲಿ ಅಕ್ಯುರೇಸಿ ಇರುತ್ತೆ, ಕರಾರುವಕ್ಕಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಎರಡನೇದು, ಅಪ್ಪಿತಪ್ಪಿ ಮಾಡುವಂಥ ತಪ್ಪುಗಳನ್ನೂ ಸಹ ನಾವು ಕಂಟ್ರೋಲ್ ಮಾಡ್ಕೋಬೋದು. ನಾವು ತಪ್ಪು ಮಾಡ್ತೀರಿ ಅಂತ ನಾನು ಹೇಳ್ತಲ್ಲ ನಿಮಗೆ, ಅಪ್ಪಿತಪ್ಪಿ ತಪ್ಪಾಗುವಂಥದ್ದು ಸಹ ತಪ್ಪಾಗದ ರೀತಿಯಲ್ಲಿ ನೋಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಈ ಕಾರಣದಿಂದ ನೀವು ಸಿಬ್ಬಂದಿಗಳೇ ಇದನ್ನು ಡಿಮಾಂಡ್ ಮಾಡಿ, ಸಾಫ್ಟ್ವೇರ್ ಮಾಡೋಣ, ಸಾಫ್ಟ್ವೇರ್ ವ್ಯವಸ್ಥೆ ಮಾಡಿಕೊಂಡು ಎಲ್ಲರಂತೆ ನಾವು ಸಹ ಮುಂಚೂಣಿನಲ್ಲಿ ಕೆಲಸ ಮಾಡೋಣ. ಆ ಭಾಗದ ಅಂದರೆ ನಿಮ್ಮ ಸಂಘ ಇರೋ ಭಾಗದ ಜನರಿಗೆ ಸುಗಮವಾಗಿ ಸಾಲ ಸೌಲಭ್ಯ ಸಿಗುವಂಥದ್ದು, ಸರ್ವಿಸ್ ಸಿಗುವಂಥದ್ದನ್ನು ಮಾಡಿಕೊಡೋಣ ಅಂತ ನೀವು ದಯವಿಟ್ಟು ನಿಮ್ಮ ಆಲ್ಟ್ ಮಂಡಿಗೆ ಕೇಳಿ. ಈ ದಿನದ ತರಬೇತಿ ಕಾರ್ಯಕ್ರಮದಲ್ಲಿ ನನಗೆ ಇನ್ವಿಟೇಷನ್ ಕೊಡೋಕ್ಕೆ ಬಂದಾಗ ಆಶಾಲತಾ ಅವ್ರಿಗೆ ಹೇಳಿದೆ, ನಾನು ಫಸ್ಟ್ ಟೈಮ್ ನೋಡಿದ್ದೀನಿ ಬೇರೆ ಬೇರೆ ಏನೋ ಸಬ್ಜೆಕ್ಟ್ ಹಾಕೊಂಡು ಟ್ರೈನಿಂಗ್ ಕೊಡೋರು. ಬಟ್ ಇದು ಈ ದಿನ ಇಟ್ಟಿರುವಂಥದ್ದು ಭಾಳ ರಿಲೆವೆಂಟ್ ಸಬ್ಜೆಕ್ಟನ್ನು ಇಟ್ಟಿದ್ದಾರೆ, ಭಾಳ ಹೈಲಿ ರಿಲೆವೆಂಟ್ ಸಬ್ಜೆಕ್ಟನ್ನು ನಿಮಗೆ ಒಂದಿನದ ತರಬೇತಿನಲ್ಲಿ ಇಟ್ಟಿದ್ದಾರೆ. ಈ ಲೆಕ್ಕ ಪರಿಶೋಧನೆಯನ್ನು CAಗಳಿಗೆ ಕೊಡೋದಕ್ಕೆ 2013ರಲ್ಲಿ ನಮ್ಮ ಕಾಯ್ದೆಗೆ ಆಮೂಲಾಗ್ರವಾದಂಥ ತಿದ್ದುಪಡಿ ಮಾಡಿದ್ರು. ಯಾಕೆ ಮಾಡಿದ್ರು ಅಂದರೆ 2011ರಲ್ಲಿ ನಮ್ಮ ಸಂವಿಧಾನಕ್ಕೆ ತಿದ್ದುಪಡಿ ತಂದರು. ಆ ಸಂವಿಧಾನ ತಿದ್ದುಪಡಿ 97ನೇ ಸಂವಿಧಾನ ತಿದ್ದುಪಡಿನಲ್ಲಿ ಏನು ಮಾಡಿದ್ರು, ಸಹಕಾರಿ ವ್ಯವಸ್ಥೆಯ ಲೆಕ್ಕ ಪರಿಶೋಧನೆಯನ್ನು ಇಲಾಖೆ ಒಬ್ಬರೇ ಮಾಡೋದು ಬೇಡ, CAಗಳಿಗೂ ಅಲೋ ಮಾಡೋಣ, CAಗಳು ಮಾಡಲಿ. ಅವ್ರು ಮಾಡೋದ್ರಿಂದ ಜಾಸ್ತಿ ನಮ್ಮಲ್ಲಿ ಪರಿಣಾಮಕಾರಿಯಾಗಿ ಲೆಕ್ಕ ಪರಿಶೋಧನೆ ಸಕಾಲದಲ್ಲಿ ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ರು. ಆಯಿತು, ಕಾನ್ಸೆಪ್ಟ್ ಏನೋ ಒಳ್ಳೆಯದೇ. ಮತ್ತು ಬರ್ತಾ ಏನಾಗಿದೆ, ಇಲಾಖೆಯ ಲೆಕ್ಕ ಪರಿಶೋಧನೆ ಇಲ್ಲದ ಕಾರಣ CAಗಳ ಆಡಳಿತ ವ್ಯವಸ್ಥೆಗೆ ಸಂಘಗಳು ಸಿಕ್ಕಿದ್ರಿಂದ ಪರಿಪೂರ್ಣವಾದಂತಹ ಸತ್ಯಪೂರ್ಣವಾದಂತಹ ಲೆಕ್ಕ ಪರಿಶೋಧನಾ ವರದಿಗಳು ಬರೋದು ಬಹಳ ಕಡಿಮೆ ಆಗಿದೆ. ಇದರಿಂದ ಏನಾಗಿದೆ, ಆ ಸಂಘದಲ್ಲಿ ಏನೇ ಸಮಸ್ಯೆ ಇದ್ರೂ ಅದನ್ನು ಅದುಮಿ ಇಡ್ತಾ ಇದ್ದಾರೆ, ಮುಚ್ಚಿ ಇಡ್ತಾ ಇದ್ದಾರೆ. ಎಷ್ಟು ವರ್ಷ ಇಡ್ತೀರಿ? ಎಷ್ಟು ವರ್ಷ ಮುಚ್ಚಿಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಮನುಷ್ಯನಿರೋ ಕಾಯಿಲೆ ಎಷ್ಟು ದಿನ ಮುಚ್ಚಿಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಆಗೋದಿಲ್ಲ. ಯಾವಾಗಲಾರು ಒಂದಿನ ಹೊರಗಡೆ ಬರಲೇಬೇಕದು. ಈಗ ಏನಾಗ್ತಾ ಇದೆ, ಹಲವಾರು ವರ್ಷಗಳಿಂದ ಅಂದರೆ 2013ರಿಂದ ನಡೆದಂಥ ವ್ಯವಸ್ಥೆ ಇಷ್ಟು ವರ್ಷಗಳಲ್ಲಿ ಒಂದೊಂದೇ ಸಂಘಗಳ ನಿಜ ಬಣ್ಣ ಬಯಲಿಗೆ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇದು ಹೀಗಾಗೋದು ಬೇಡ, ಇಲಾಖೆಯವರಿಗೆ ಇನ್ನೂ ಹೆಚ್ಚಿನ ಪ್ರಾಮುಖ್ಯತೆ ಸಿಗಲಿ ಅಂತ ಲೆಕ್ಕ ಪರಿಶೋಧಕರು ಯಾವ ರೀತಿ ಇಲಾಖೆಯವರು ಲೆಕ್ಕ ಪುಸ್ತಕಗಳನ್ನ ನಿರ್ವಹಣೆ ಮಾಡಬೇಕು ಅಂತ ಹೇಳ್ತಾರೆ. ಆ ಸಬ್ಜೆಕ್ಟ್ ಇದೆ ನೋಡಿ. ನಿಜವಾಗ್ಲೂ ಒಂದು ಬಾಲಸುಬ್ರಹ್ಮಣ್ಯ ಅವ್ರು ಬಂದಿದ್ದೀರಿ, ದಯವಿಟ್ಟು ಹೇಳಿ. ಮೊದಲೆಲ್ಲ ಟ್ರೈನಿಂಗ್ ಹೇಗಿರ್ತಾ ಇದ್ದು, ಈ CA ಬರೋಕ್ಕಿಂತ ಮುಂಚೆ ಲೆಕ್ಕ ಪರಿಶೋಧನೆಗೆ ಭಾಳ ಇಂಪಾರ್ಟೆನ್ಸ್ ಇತ್ತು. ಯಾವುದಾದ್ರೂ ಟ್ರೈನಿಂಗ್ ಆಯಿತು ಅಂತಂದರೆ ಹೆಚ್ಚು ಕಮ್ಮಿ ಒಂದು ಅರ್ಧ ದಿನ ಲೆಕ್ಕ ಪರಿಶೋಧನೆ ಬಗ್ಗೆನೇ ಹೇಳ್ತಾ ಇದ್ರು ನಿಮಗೆ. ಲೆಕ್ಕ ಪರಿಶೋಧನೆಗೆ ಏನು ಮಾಹಿತಿ ಕೊಡಬೇಕು, ಯಾವ ಲೆಕ್ಕ ಪುಸ್ತಕಗಳನ್ನ ಇಡಬೇಕು, ಯಾವ ಸಂದರ್ಭದಲ್ಲಿ ಯಾವ ರೀತಿ ಬದಲಾವಣೆಗಳನ್ನ ತರಬೇಕು ಅಂತ ಹೇಳ್ತಾ ಇದ್ರು. ಬಹಳ ದಿನಗಳಿಂದ ಈ ಸಬ್ಜೆಕ್ಟ್ ಕೈ ಬಿಟ್ಟೋಗಿತ್ತು, ಈ ಸಬ್ಜೆಕ್ಟ್ ಬಂದಿದೆ ಈಗ. ದಯವಿಟ್ಟು ಮನವರಿಕೆ ಮಾಡಿಕೊಡಿ ಬಾಲಸುಬ್ರಹ್ಮಣ್ಯರೇ. ಇನ್ನು ಎರಡನೇದು, ನಾನು ಹೇಳಿದ ರೀತಿಯಲ್ಲಿ ಕಂಪ್ಯೂಟರೈಸೇಷನ್ ಅನಿವಾರ್ಯ. ಕಂಪ್ಯೂಟರೈಸೇಷನ್ ಸಾಫ್ಟ್ವೇರ್ ಅಳವಡಿಸ್ಕೊಳ್ಳದೆ ನೀವು ವ್ಯವಹಾರ ಇವತ್ತು ಮಾಡ್ತಾ ಇದ್ದೀರಿ ಅಂದರೆ ನಿಮ್ಮ ಸಂಘದಲ್ಲಿ ಏನೋ ತಪ್ಪಿದೆ ಅಂತಾನೆ ಅರ್ಥ. ಅಲ್ಲಿ ನಾನೊಬ್ಬ ಅಧಿಕಾರಿಯಾಗಿ ಹೇಳ್ತೀನಿ, ಎಲ್ಲಿ ಯಾವ ಪತ್ತಿನ ಸಹಕಾರ ಸಂಘದಲ್ಲಿ, ವಿದ್ಯೋದ್ಯೋಗ ಸಹಕಾರ ಸಂಘದಲ್ಲಿ ಕಂಪ್ಯೂಟರೈಸೇಷನ್ ಅಳವಡಿಸಿಲ್ವೋ ಅಲ್ಲೇನಾದರೂ ನಾವು ಹೋದ್ವಿ ಅಂತಂದರೆ ನಾವು ನೋಡೋ ದೃಷ್ಟಿನೇ ಬೇರೆ ಇರ್ತದೆ. ಖಂಡಿತವಾಗಿ ನಮ್ಮ ಅಧಿಕಾರಿಗಳಿಗೆ ಆ ಮನೋಭಾವನೆ ಇದೆ. ದಯವಿಟ್ಟು ಅಂಥ ಗುಮಾನಿಗಳಿಗೆ ಅವಕಾಶ ಕೊಡಬೇಡಿ. ಆ ಸಂಬಂಧದಲ್ಲಿ ಹೆಚ್ಚಿನ ವಿಚಾರಗಳನ್ನ ಇದನ್ನು ಹೇಳ್ಕೊಡ್ಲಿಕ್ಕೆ ನಮಗೆ ಜಗದೀಶ್ ರಾಮ್ ಅವರು ಬಂದಿದ್ದಾರೆ. ಸರ್, ಅವರೆಲ್ಲರ ಪರವಾಗಿ ನಾನು ಕೇಳ್ಕೊತೀನಿ ತಮಗೆ, ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟು. ಮತ್ತು ಇನ್ನೂ ಒಂದು ಏನಿದೆ ಅಂತಂದರೆ, ಸಾಫ್ಟ್ವೇರ್ ಮಾಡಿ ಕಂಪ್ಯೂಟರೈಸೇಷನ್ ಮಾಡಿಬಿಟ್ರೆ ನಾವು ಏನೋ ಆಗ್ಬಿಡುತ್ತೆ ಅನ್ನೋ ಒಂದು ಭಯನೂ ಇದೆ ಅವರಲ್ಲಿ. ಆ ಭಯನೂ ಸಹ ಅವ್ರ ಮನಸ್ಸಿಂದ ಹೋಗೋ ರೀತಿಯಲ್ಲಿ ಇದನ್ನ ತರಬೇತಿ ಕೊಡಿ ಅಂತ ತಮ್ಮಲ್ಲಿ ನಾನು ಕೇಳ್ಕೊತೀನಿ. ಇನ್ನು ಅನಂತ್ ಪ್ರಭು, ಸೈಬರ್ ಕ್ರೈಮ್. ಇಷ್ಟು ದಿನ ಏನು ಮಾಡ್ತಾ ಇದ್ವಿ ತರಬೇತಿನಲ್ಲಿ, ನಾವು ಸಹಕಾರಿ ಕಾಯ್ದೆ, ಸಹಕಾರಿ ನಿಯಮಗಳು, ಬೈಲಾ, ಇದರ ಬಗ್ಗೆ ನಾವು ಹೇಳ್ತಾ ಇದ್ವಿ ಕಾನೂನು ಅಂತ. ಬಟ್ ಇವತ್ತು ಒಳ್ಳೆ ಸಬ್ಜೆಕ್ಟ್ ಇಟ್ಟಿದ್ದಾರೆ ನೋಡಿ, ಸೈಬರ್ ಕಾನೂನು ಬಗ್ಗೆ ಹೇಳಿದ್ದಾರೆ. ಹೌದು, ಫ್ರಾಡ್ ಆದರೆ, ನಿಮ್ಮ ಕಂಪ್ಯೂಟರ್ ಫ್ರಾಡ್ ಆದರೆ ಯಾವ ರೀತಿ ಅದನ್ನು ಕಾನೂನು ಮುಖಾಂತರ ಬಗೆಹರಿಸ್ಕೋಬೋದು ಅನ್ನೋದಕ್ಕೆ ಅನಂತ್ ಪ್ರಭು ಅವ್ರು ಬಂದಿಲ್ಲ ಅಂತ ಅನಿಸುತ್ತೆ. ಇದು ಒಳ್ಳೆ ಸಬ್ಜೆಕ್ಟ್ ಇಟ್ಟಿದ್ದಾರೆ ಇದನ್ನ. ಇಂಥ ಭಾಳ ಒಳ್ಳೆ ವಿಷಯಗಳನ್ನ ಈ ದಿನ ನಿಮ್ಮ ಮುಂದೆ ಇಡ್ತಾ ಇದ್ದಾರೆ. ದಯವಿಟ್ಟು ನನ್ನಲ್ಲಿ ಒಂದು ಕೋರಿಕೆ, ಯಾರೂ ಸಹ ಈ ಅವಕಾಶನ ಮಿಸ್ ಮಾಡ್ಕೋಬೇಡಿ. ಕೊನೆವರೆಗೂ ಕೂತು ಈ ವಿಚಾರಗಳನ್ನ ತಿಳ್ಕೊಂಡು ಹೋಗಿ ನಿಮ್ಮ ಸಂಘದಲ್ಲಿ ಚಾಲನೆ ಕೊಡಿ. ತಿಳ್ಕೊಂಡು ಸುಮ್ಮನಿರಕ್ಕೆ ಹೋಗಬೇಡಿ, ತಿಳ್ಕೊಂಡು ಚಾಲನೆ ಕೊಡಿ.
ಇದ್ರ ಜೊತೆಗೆ ಇವರು ನಮ್ಮ ಚಿತ್ರರಂಜನ್ ಬೋಳಾರವರು ಆತಿಥ್ಯ ಕೊಡೋದ್ರ ಭಾಳ ಎತ್ತಿದ ಕೈ. ಅವರೇ ಹೇಳಿದ್ರು ಅವಾಗಲೇ ವಿಶೇಷವಾದಂಥ ಊಟ ಅರೇಂಜ್ ಮಾಡಿದ್ದೀವಿ ಅಂತ. ಅದನ್ನು ಸಹ ಎಲ್ಲರೂ ಸವಿದು ಇಲ್ಲಿ ಹೇಳ್ಕೊಡುವಂಥ ವಿದ್ಯೆಯನ್ನು ಸವಿದು ತಗೊಂಡೋಗಿ ನಿಮ್ಮ ಸಂಘಕ್ಕೆ ಧಾರೆ ಏರಿರಿ ಅಂತ ಹೇಳ್ತಾ, ನನಗೆ ಈ ದಿನ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಲಿಕ್ಕೆ ನಿಮ್ಮೊಟ್ಟಿಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ಮತ್ತು ಈ ಕಾರ್ಯಕ್ರಮ ಆಯೋಜಕರಿಗೆ ನನ್ನ ವಂದನೆಗಳನ್ನ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಉದ್ಘಾಟನಾ ಭಾಷಣ ಮಾಡಿದಂತಹ ಶ್ರೀ ಪ್ರಕಾಶ್ ರಾವ್ ಸಹಕಾರ ಸಂಘಗಳ ಜಂಟಿ ನಿಬಂಧಕರು, ಕಾನೂನು ಕೋಶ, ಇವರಿಗೆ ಅಭಿನಂದನೆಗಳು. ಮುಂದಕ್ಕೆ ವೇದಿಕೆಯಲ್ಲಿ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸಹಕಾರ ಸಂಘಗಳ ಮಹಾಮಂಡಲದ ಇದರ ನಿರ್ದೇಶಕರಾಗಿರುವಂತಹ HT ನಾಗೇಶ್ ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಘದ ಅಧ್ಯಕ್ಷರಾಗಿರುವಂತಹ ಸಹಕಾರ ರತ್ನ ಚಿತ್ತರಂಜನ್ ಬೋಳಾರ್ ಸರ್ ಇವರು ಕೇಳಿಕೊಳ್ತಾ ಇದ್ದೇನೆ. ಸಹಕಾರಿಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿ ಪುತ್ತೂರು ತಾಲೂಕಿನ ಪಂಚಾಯತ್ ಯೋಜನಾಧಿಕಾರಿಯಾಗಿ ಪದೋನ್ನತಿ ಹೊಂದಿರುವಂತಹ ಶ್ರೀಮತಿ ಸುಕನ್ಯಾ ಮೇಡಮ್ ಇವರಿಗೆ ಈ ವೇದಿಕೆಯಲ್ಲಿ ಸನ್ಮಾನ. ಸಹಕಾರ ಇಲಾಖೆಯಲ್ಲಿ ಉತ್ತಮ ಸೇವೆಯನ್ನು ನೀಡಿರುತ್ತಾರೆ. ಆಡಳಿತ ಮಂಡಳಿಯು ನಿರ್ಧರಿಸಿದೆ. ಈ ಸನ್ಮಾನವನ್ನು ಪ್ರೀತಿಪೂರ್ವಕವಾಗಿ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಾ ಇದ್ದೇನೆ. ಮುಂದಕ್ಕೂ ನಿಮ್ಮ ಉತ್ತಮ ಸೇವೆಯನ್ನು ಬಯಸುತ್ತಾ ಮುಂದಿನ ಸನ್ಮಾನಿಸ್ತಾ ಇದ್ದೇವೆ. ಇವರು ಜನಹಿತ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ ಇದರ ನಿರ್ದೇಶಕರು, ಸಿದ್ಧಾರ್ಥ ವಿವಿಧೋದ್ದೇಶ ಸಹಕಾರಿ ಸಂಘದ ನಿರ್ದೇಶಕರು, ಬಾಲಾಜಿ ಬಳಕೆದಾರರ ಸಂಘದ ನಿರ್ದೇಶಕರಾಗಿರುತ್ತಾರೆ. ಕರ್ನಾಟಕ ಚಲನಚಿತ್ರ ಹಾಗೂ ಲಲಿತ ಕೂಟ ಮಹಾಮಂಡಲದ ನಿರ್ದೇಶಕರಾಗಿರುವಂತಹ ಶ್ರೀ KK ಮಹೇಂದ್ರ ಪ್ರಸಾದ್ ಗೌಡ ಸರ್ ಇವರನ್ನು ನಮ್ಮ ಆಡಳಿತ ಮಂಡಳಿ ಇಂದ ಗೌರವ ಪೂರ್ವಕವಾಗಿ ಸನ್ಮಾನಿಸ್ತಾ ಇದ್ದೇವೆ. ಆಡಳಿತ ಮಂಡಳಿ ಸ್ಥಾನವನ್ನು ವಹಿಸಿರುವಂತಹ KK ಮಹೇಂದ್ರ ಪ್ರಸಾದ್ ಗೌಡ ಸರ್ ಅಧ್ಯಕ್ಷೀಯ ಭಾಷಣವನ್ನು ಮಾಡಬೇಕಾಗಿ ಈ ಮೂಲಕ ಕೇಳಿಕೊಳ್ತಾ ಇದ್ದೀನಿ. ವೇದಿಕೆ ಮೇಲೆ ಕುಳಿತಿರಂತ ನನ್ನೆಲ್ಲ ಹಿರಿಯ ಅಧಿಕಾರ ವರ್ಗದವರಿಗೆ, ಈ ಒಂದು ಮಹಾಮಂಡಳ ಏನಿದೆ ಶ್ರೀಯುತ ಸಹಕಾರ ರತ್ನ ಪುರಸ್ಕೃತರಾದಂತಹ ಹಾಗೆ ಬೆಂಗಳೂರು ನಗರದಲ್ಲಿ ಜಿಲ್ಲಾಧಿಕಾರಿಯಾಗಿರುವಂತಹ BL ಲಕ್ಕೇಗೌಡರ ನೇತೃತ್ವದಲ್ಲಿ ಸಮಾನ ಮನಸ್ಕರಾಗಿದ್ದಂತಹ ಹಲವು ನಿರ್ದೇಶಕರನ್ನ ಮತ್ತು ಸ್ನೇಹಿತರನ್ನು ಒಳಗೊಂಡಂತಹ ಸಂಸ್ಥಾಪಕ ನಮ್ಮಲ್ಲಿ ಈಗೂ ಇದೆ ರಾಜು ಅಂತೇಳಿ ಅವ್ರನ್ನೆಲ್ಲ ಒಳಗೊಂಡಂತಹ ಸ್ಥಾಪನೆ ಮಾಡಿದಂಥದ್ದು 6/11/2004 ನಮ್ಮ ಈ ಒಂದು ಮಹಾಮಂಡಳ ಸ್ಥಾಪನೆ ಆಗಿದೆ. ಸರಿಸುಮಾರು 18-19 ವರ್ಷಗಳ ನಿರಂತರವಾಗಿ ಈ ಒಂದು ಮಹಾಮಂಡಳ ಯಶಸ್ವಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಿದೆ. ಮಹಾಮಂಡಳದ ಬಹಳ ಮುಖ್ಯವಾದ ಧ್ಯೇಯ ಉದ್ದೇಶಗಳಲ್ಲಿ ಶಿಕ್ಷಣ ಮತ್ತು ತರಬೇತಿ ನಮ್ಮಲ್ಲಿ ಒಂದು ಅವಿಭಾಜ್ಯ ಅಂಗವಾಗಿ ನಾವು ನಡೆಸ್ಕೊಂಡು ಬಂದಿದ್ದೀವಿ. ಈ ಒಂದು ಶಿಕ್ಷಣ ತರಬೇತಿನ ಆಡಳಿತ ಮಂಡಳಿ ನಿರ್ದೇಶಕರಿಗೆ, ಪದಾಧಿಕಾರಿಗಳಿಗೆ ಹಾಗೆ ಸಿಬ್ಬಂದಿ ವರ್ಗದವರಿಗೆ ಕಾಲಕಾಲಕ್ಕೆ ಏನು
ಸಹಕಾರ ಕಾಯ್ದೆಗಳಲ್ಲಿ ಬದಲಾವಣೆ ಆಗ್ತದೆ. ಅಂತಹ ವಿಷಯಗಳನ್ನ ಪರಿಪೂರ್ಣವಾಗಿ ಮಂದಟ್ಟು ಮಾಡಿಕೊಡ್ಬೇಕು ಅನ್ನೋ ಒಂದು ಆಲೋಚನೆಯಿಂದ ಈ ಒಂದು ಮಹಾಮಂಡಳ ಬಹಳ ನಿರಂತರವಾಗಿ ಎಲ್ಲಾ ಭಾಗದಲ್ಲೂ ಎಲ್ಲ ವಿಭಾಗವಾರು ಕಾರ್ಯಕ್ರಮಗಳನ್ನ ನಾವು ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಹಾಗೆ ನಮ್ಮ ಆಡಳಿತ ಮಂಡಳಿಯ ನಿರ್ದೇಶಕರ ಸಹಕಾರ ಬಹಳ ಅತ್ಯುತ್ತಮವಾಗಿ ವ್ಯಕ್ತವಾಗ್ತಿದ್ದು ನಿಮ್ಮೆಲ್ಲರ ಉಪಸ್ಥಿತಿಯನ್ನು ನಾನು ಅಭಿನಂದನಾ ಪೂರ್ವಕವಾಗಿ ನಾನು ಗೌರವಿಸ್ತೀನಿ. ಹಾಗೆ ಈ ಒಂದು ಮಹಾಮಂಡಳದಲ್ಲಿ ಇ ಸ್ಟಾಂಪಿಂಗ್ ಒಂದು ವ್ಯವಸ್ಥೆಯನ್ನು ನಾವು ಆರಂಭಿಸಿದ್ದೇವೆ. ಈ ಹಿಂದೆಯಿಂದ ಸರಿಸುಮಾರು ಒಂದು 2,000 ಇ ಸ್ಟಾಂಪಿಂಗ್ ಉಪಕೇಂದ್ರಗಳನ್ನ ನಿಮ್ಮ ಏನು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟೀಸ್ ಇರ್ತವೆ, ವಿವಿಧ ದೇಶ ಸಹಕಾರ ಸಂಘಗಳಿದ್ದಾವೆ, ಅಲ್ಲಿ ಬರುವಂತಹ ಸದಸ್ಯರುಗಳಿಗೆ ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಸ್ಟಾಕ್ ಎಕ್ಸ್ಚೇಂಜ್ ಏನಿದೆ ಅವ್ರ ಜೊತೆ ಒಡಂಬಡಿಕೆ ಮಾಡಿಕೊಂಡು ನಿಮಗೆ ನಿರಂತರವಾಗಿ ಇ ಸ್ಟಾಂಪಿಂಗ್ ಸೇವೆಗಳನ್ನ ಒದಗಿಸ್ಕೊಡ್ತಾ ಇದೀವಿ. ಈ ಮೂಲಕ ನಿಮಗೆ ಪರೋಕ್ಷವಾಗಿ ನಿಮ್ಮ ಸಹಕಾರ ಸದಸ್ಯರುಗಳಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ. ಹಾಗೆ ನಾವು ಈ ಇತ್ತೀಚಿನ ದಿನಗಳಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಆಗ್ತಿರುವಂಥ ಕಾಯ್ದೆ ನಿಯಮಗಳ ಬದಲಾವಣೆಗೆ ಕುರಿತಂತೆ ಹಾಗೂ ವಿವಿಧ ಪ್ರಾಂತ್ಯಗಳಲ್ಲಿ ಆಗುವಂತಹ ಸಹಕಾರ ಚಳುವಳಿಗಳಿಗೆ ಸಂಬಂಧಪಟ್ಟಂಗೆ ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ನಾವು ಪ್ರತಿ ಮಾಸಿಕ ಪತ್ರಿಕೆಯನ್ನು ಸಹಕಾರ ಮಾಸಿಕ ಪತ್ರಿಕೆಯನ್ನು ನಾವು ಪ್ರಾರಂಭಿಸಿದೀವಿ. ಸೊ ನಾನು ನಿಮ್ಮಲ್ಲಿ ಕಳೆ ಮನವಿ ಮಾಡ್ಕೊಡ್ತೀನಿ, ಸಹಕಾರ ವಾರಪತ್ರಿಕೆ ಚಂದಾದಾರರಾಗಬೇಕು. ಯಾರನ್ನ ಆಗಿಲ್ಲ ಅಂದ್ರೆ ದಯಮಾಡಿ ಚಂದಾದಾರರಾಗಿ. ಇದರಲ್ಲಿ ನಮ್ಮಲ್ಲಿ ಏನಾಗ್ತಿದೆ ಕಾಲಕ್ಕೆ ಆಗುವಂತ ತಿದ್ದುಪಡಿಗಳನ್ನ ನಾವು ಪ್ರಕಟಣೆ ಮೂಲಕ ಮಾಡ್ತಾ ಇದೀವಿ. ಹಾಗೆ ನಿಮ್ಮ ಸಹಕಾರ ಸಂಘಗಳ ಪ್ರಗತಿ ಬಗ್ಗೆ ನಿಮ್ಮಿಂದ ಬರುವಂತಹ ಆರ್ಟಿಕಲ್ ಕೂಡ ನಾವು ಉಚಿತವಾಗಿ ನಾವು ಮಾಸಿಕ ಪತ್ರಿಕೆಯಲ್ಲಿ ಪ್ರಚಾರ ಪಡಿಸ್ತಾ ಇದ್ದೀವಿ. ಸೊ ಜೊತೆಗೆ ನಿಮ್ಮೆಲ್ಲರ ಸಹಕಾರ ಹಾಗೂ ಸಹಾಯದಿಂದಾಗಿ ನಾವು ಮಹಾಮಂಡಳದ 3650 ಅಡಿ ವಿಸ್ತೀರ್ಣದ ಒಂದು ನಿವೇಶನ ಕೊಂಡ್ಕೊಂಡು ಸೊ ಅದರಲ್ಲಿ 4 ಮಹಡಿಗಳ ಕಟ್ಟಡಗಳನ್ನ ನಾವು ಈಗ ಇನ್ನೇನು ಅಂತಿಮ ಹಂತದಲ್ಲಿದ್ದೀವಿ. ಸೊ ಅದಕ್ಕೆ ಕೊಡುಗೆ ನೀಡಿದಂತಹ ಎಲ್ಲ ವಿಭಾಗವಾರು ಸಹಕಾರ ಸಂಸ್ಥೆಗಳಿಗೆ ನಿರ್ದೇಶಕರುಗಳಿಗೆ ನಾನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂತಹ ಎಲ್ಲರಿಗೂ ನಾನು ವಂದಿಸ್ತೀನಿ. ಈ ಒಂದು ನಮ್ಮ ಕಟ್ಟಡ 4 ಮಹಡಿಯ ಕಟ್ಟಡ ಈಗೇನು ಪೂರ್ಣಗೊಳ್ತದೆ, ಇಂಟೀರಿಯರ್ ಕಾಮಗಾರಿ ಇನ್ನು ಬಾಕಿ ಇದೆ. ಸೊ ಅನೇಕ ರಾಜ್ಯಾದ್ಯಂತ ಅನೇಕ ಭಾಗಗಳಿಂದ ಅನೇಕ ಮಂದಿ ಸಹಕಾರ ಸಂಸ್ಥೆಗಳ ಧುರೀಣರು, ಸಹಕಾರ ಸಂಸ್ಥೆಗಳ ಅಧ್ಯಕ್ಷರು, ಆಡಳಿತ ಮಂಡಳಿಗಳು ನಮಗೆ ದೇಣಿಗೆನ ಬಹಳಷ್ಟು ಕೊಟ್ಟಿದ್ದಾರೆ. ಸೊ ನಮ್ಗೆ ಇನ್ನೂ ಒಂದು 50 ಲಕ್ಷದವರೆಗೆ ಖರ್ಚಿದೆ. ಸೊ ನಾನು ಹೇಳೋದು ನಿಮ್ಮಲ್ಲಿ ಮಂಗಳೂರು ಭಾಗದವರು ಬಹಳಷ್ಟು ಬುದ್ಧಿವಂತರು. ಸೊ ನಾನು ಚಿತ್ತರಂಜನ್ ಸರ್ ಹತ್ರ ಮಾತಾಡ್ತಿದ್ದೆ, 10 ವರ್ಷದಲ್ಲಿ ಈಗ ಆಲ್ರೆಡಿ 23 ಆಗಿದೆ. ಈ ದಶಮಾನೋತ್ಸವ ಪ್ರಯುಕ್ತ ಇನ್ನೊಂದು 10 ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಅದು ಅವರ ಮಂಗಳೂರು ಪ್ರಾಂತ್ಯದ ಬುದ್ಧಿವಂತಿಕೆಗೆ ಕೈಗನ್ನಡಿ ಅಂತಾನೆ ಹೇಳ್ಬೇಕು. ಅವ್ರು ಏನ್ ಅನ್ಕೊಂಡಿದ್ರೆ ಈ ದಶಮಾನೋತ್ಸವ ಸಂದರ್ಭದಲ್ಲಿ ಇನ್ನೂ 10 ಬ್ರಾಂಚ್ಗಳನ್ನ ಓಪನ್ ಮಾಡ್ಬೇಕು ಅಂತಿದ್ರೆ ಅದು ಸಾಂಗವಾಗಿ ಯಾವುದೇ ನಿರಾತಂಕವಿದ್ದಂಗೆ ಪೂರ್ಣಗೊಳ್ಳಿ ಅಂತ ನಾನು ಈ ಒಂದು ಮೂಲಕ ವೇದಿಕೆ ಮೂಲಕ ಅವರಿಗೆ ಆಶಿಸ್ತೀನಿ. ನಾನು ಇನ್ನೂ ನಿಮ್ಮಲ್ಲಿ ಮತ್ತೊಮ್ಮೆ ಮನೆ ಮಾಡ್ತೀನಿ, ಕಟ್ಟಡ ನಿಧಿಗೆ ಈಗ ಆಲ್ರೆಡಿ ನಿಮ್ಮೆಲ್ಲರಿಗೂ ಒಂದು ಬ್ರೋಚರ್ ಕಳಿಸಿದೀವಿ. ನಿಮ್ಮ ಕೈಲಾದಷ್ಟು ನಾವು ಇಂತೆಷ್ಟೇ ಕೊಡಬೇಕು ಅಂತ ನಾವು ಯಾವತ್ತೂ ಯಾರಿಗೂ ಕಡ್ಡಾಯ ಮಾಡಿಲ್ಲ. ಸೊ ನಾವು ಕನಿಷ್ಠ 25,000 ಕೊಟ್ಟವ್ರಿಗೆ ಅಂತವ್ರಿಗೆ ಕಟ್ಟಡದಲ್ಲಿ ನಮ್ಮ ಕಟ್ಟಡದ ಬಿಲ್ಡಿಂಗ್ ನಲ್ಲಿ ಅವರ ಸಂಸ್ಥೆ ಹೆಸರು ನಾವು ಹೆಸರು ಹಾಕ್ಸ್ಬೇಕು ಅಂತ ನಾವು ತೀರ್ಮಾನ ಮಾಡಿದೀವಿ. ಸೊ ನೀವು 25,000 ಕೊಡ್ಲೇಬೇಕು ಅಂತ ನಾವು ಯಾವ್ದು ಡಿಮ್ಯಾಂಡ್ ಮಾಡಲ್ಲ. ನೀವು ಕನಿಷ್ಠ 1,000 ರೂಪಾಯಿದಿಂದ ಹಿಡಿದು ನಿಮ್ಗೆ ಶಕ್ತಿ, ನಿಮ್ಮ ಆರ್ಥಿಕ ಸಾಮರ್ಥ್ಯಗಳು ಏನಿದೆ ನಿಮ್ಮ ಸಂಘ ಸಂಸ್ಥೆಗಳು ಅದಕ್ಕೆ ಅನುಗುಣವಾಗಿ ನೀವು ನಮ್ಗೆ ಹೆಚ್ಚಿನ ದೇಣಿಗೆ ಕೊಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ನನ್ನ ಈ ಒಂದು ಅಧ್ಯಕ್ಷ ಬಾಣ ಮುಗಿಸ್ತೀನಿ. ಜೈ ಹಿಂದ್, ಜೈ ಸಹಕಾರ. ಕೊನೆಯದಾಗಿ ಬಂದಿರುವಂತಹ ಅತಿಥಿಗಳನ್ನು ಧನ್ಯವಾದ ಗೈಯುವಂತಹದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಸಹಕಾರ ಸಂಘಗಳ ಜಂಟಿ ನಿರ್ದೇಶಕರು, ಕಾನೂನು ಕೋಶ ಈ ಕಾರ್ಯಕ್ರಮ ಉದ್ಘಾಟಿಸಿದ್ದಾರೆ ಶ್ರೀಯುತ ಪ್ರಕಾಶ್ ರಾವ್. ಇವರಿಗೂ ಕೂಡ ಹಾರ್ದಿಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿರುವಂತಹ ಶ್ರೀಯುತ ಹರೀಶ್ ಆಚಾರ್, ವಿಶ್ವಕರ್ಮ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು, ಇವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀ ಬಾಲಸುಬ್ರಹ್ಮಣ್ಯಂ ಪುಂಡಿ KS ಉಪನಿರ್ದೇಶಕರು, ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಇಲಾಖೆ, ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಅಧ್ಯಕ್ಷರಾದಂಥ ಸಹಕಾರ ರತ್ನ ಶ್ರೀ ಚಿತ್ತರಂಜನ್ ಬೋಳರ್, ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಿವೃತ್ತ ಸಹಕಾರ ಸಂಘದ ನಿಬಂಧಕರು ಶ್ರೀಯುತ ಚಂದ್ರಶೇಖರ್ ಸುವರ್ಣ, ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಆಟೋಮೇಷನ್ ಕ್ಲೌಡ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ನ ಆಡಳಿತ ನಿರ್ದೇಶಕರಾದ ಶ್ರೀಯುತ ಜಯದೀಶ್ ರಾಮ, ಇವರಿಗೂ ಕೂಡ
ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಕರ್ನಾಟಕ ರಾಜ್ಯ ಸಹಕಾರ ಪತ್ತಿನ ಸಂಘಗಳ ಮಹಾಮಂಡಲದ ನಿರ್ದೇಶಕರಾಗಿರುವಂಥ ಶ್ರೀ DR ನಾಗೇಶಪ್ಪ ಇವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. HT ನಾಗೇಶ್ ಇವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಅದರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಂತ ಶ್ರೀಮತಿ P ಆಶಾಲತಾ, ಕರ್ನಾಟಕ ರಾಜ್ಯ ಸಹಕಾರ ಪತ್ತಿನ ಸಂಘಗಳ ಮಹಾಮಂಡಲದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಅವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ಬಂದಿರುವಂತಹ ಆತ್ಮಶಕ್ತಿಯ ಎಲ್ಲ ನಿರ್ದೇಶಕರುಗಳು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಎಲ್ಲ ಸಿಬ್ಬಂದಿ ವರ್ಗದವರು, ವಿವಿಧ ಸಂಘಗಳಿಂದ ಆಗಮಿಸಿದಂಥ ಎಲ್ಲ ಸಹಕಾರಿಗಳು ಎಲ್ಲರಿಗೂ ಕೂಡ, ಹಾಗೂ ಪತ್ರಿಕಾ ಮಾಧ್ಯಮದವರು, ಮಾಧ್ಯಮ ಮಿತ್ರರು ಎಲ್ಲರಿಗೂ ಕೂಡ ಒಂದೇ ಮಾತಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ನಿರ್ದೇಶಕರು ವೇದಿಕೆಗೆ ಬರಬೇಕು. ಆತ್ಮಶಕ್ತಿ ಸಹಕಾರಿ ಸಂಘದ ನಿರ್ದೇಶಕರುಗಳು, ಅದೇ ರೀತಿ ಸಂಘದ ಅಧ್ಯಕ್ಷರು ಈ 1 ಲಕ್ಷದ ಚೆಕ್ ಅನ್ನು ಕರ್ನಾಟಕ ರಾಜ್ಯ ಸಹಕಾರ ಪತ್ತಿನ ಸಂಘಗಳ ಕಟ್ಟಡ ನಿಧಿಗೆ 1 ಲಕ್ಷ ರೂಪಾಯಿಯನ್ನು ಚೆಕ್ ಅನ್ನು ಹಸ್ತಾಂತರಿಸಬೇಕಾಗಿ ಈ ಮೂಲಕ ಸಂಘದ ನಿರ್ದೇಶಕರು, ಸಂಘದ ಅಧ್ಯಕ್ಷರುಗಳಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ಸಹಕಾರ ಪತ್ತಿನ ಸಂಘಗಳ ಮಹಾಮಂಡಲದ ಕಟ್ಟಡ ನಿಧಿಗೆ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದಿಂದ 1 ಲಕ್ಷ ರೂಪಾಯಿ ಸಂಘದ ಕಟ್ಟಡ ನಿಧಿಗೆ ಸಹಕಾರಿ ಸಂಘದ ಅಧ್ಯಕ್ಷರಲ್ಲಿ ಹಾಗೂ ನಿರ್ದೇಶಕರಲ್ಲಿ ಈ 1 ಲಕ್ಷ ರೂಪಾಯಿಯನ್ನು ಹಸ್ತಾಂತರಿಸಲಿದ್ದಾರೆ.